ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯ ನಾಡ ಕಚೇರಿ ಮುಂಭಾಗ ವಸತಿ ರಹಿತ ಅಲೆಮಾರಿ ಜನಾಂಗದವರು ಅಕ್ಟೋಬರ್ 2ನೇ ತಾರೀಕಿನಿಂದ ಧರಣಿ ಮಾಡುತ್ತಿದ್ದು, ಇಂದು ಈ ಸ್ಥಳಕ್ಕೆ ಬೆಂಗಳೂರಿನ ನೈಜ ಹೋರಾಟ ಸಮಿತಿಯ ಹಿರಿಯ ಹೋರಾಟಗಾರರಾದ ಎಚ್.ಎಂ. ವೆಂಕಟೇಶ್, ಸಿರಿಮನೆ ನಾಗರಾಜು, ವಾಸುದೇವ್ ಮೂರ್ತಿಯವರು ಮತ್ತು ತುಮಕೂರಿನ ಭೂಮಿ ವಸತಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿಯ ಹಂದ್ರಾಳು ನಾಗಭೂಷಣ್, ಮಲ್ಲಿಕಾರ್ಜುನಯ್ಯ, ಮುನಿರಾಜು, ಮಂಜುನಾಥ್, ಸತೀಶ್, ನಟರಾಜು, ಸಮಾನ ಮನಸ್ಕ ವಕೀಲರಾದ ಮಾರನಹಳ್ಳಿ ಗಣೇಶ್, ಶಿವಕುಮಾರ್, ಮೇಷ್ಟ್ರುಮನೆ ಪದ್ಮನಾಭ ಜೊತೆಗೆ ಚಿಕ್ಕನಾಯಕನಹಳ್ಳಿಯ ಮಂಜುನಾಥ್, ಪ್ರಸನ್ನ, ಚಂದ್ರು ಸೇರಿ ಇನ್ನಿತರ ಹೋರಾಟಗಾರರು ಭಾಗವಹಿಸಿ ಧರಣಿ ನಿರತರಿಗೆ ಬೆಂಬಲ ನೀಡಿದರು. ಕಳೆದ ತಿಂಗಳಲ್ಲಿ ಸುರಿದ ಭಾರೀ ಮಳೆಗೆ ಅಲೆಮಾರಿ ಜನಾಂಗದ ಕುಟುಂಬಗಳ ಗುಡಿಸಲುಗಳು ನೀರಿನಲ್ಲಿ ಮುಳುಗಡೆಯಾಗಿತ್ತು. ಕೆರೆಯ ಜಾಗಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ವಸತಿ ಕಲ್ಪಿಸುವ ಭರವಸೆ ನೀಡಿದ್ದರು. 5357 ಏನಾದರೂ ಅರ್ಜಿ ಹಾಕಿದ್ರೆ ಅದು ವಿಲೇವಾರಿ ಕೇಳಿ ನಾವು ಕುತ್ಕೊಳ್ತೀವಿ, ಇಲ್ಲಿ ಅವ್ರಿಗೆ ನಮಗೆ ಅವಕಾಶ ಕೊಡ್ತೀವಿ. ಅವ್ರಿಗೆ ಸ್ವಲ್ಪ ಈಗ ಏನು ಮೇಡಮ್ ಅವ್ರು ಹೇಳ್ತಿದ್ದಾರೆ, ಈಗ 15 ಲಕ್ಷ ಬೇಕು, 20 ಲಕ್ಷ ಬೇಕು, ಏನೋ ಡೆವಲಪ್ಮೆಂಟ್ಸ್ಗೆ ಎಲ್ಲ ಹೇಳ್ತಾರೆ. ಸೊ ಈಗ ಅದು ಅಮೌಂಟ್ ಬಿಡುಗಡೆ ಆಗಬೇಕು. ತಾತ್ಕಾಲಿಕವಾಗಿ ಸ್ಥಳೀಯ ಆಡಳಿತದಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇದೆ, ಅಲ್ಲೂ ಕೂಡ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಇರ್ತವೆ, ಬಿಡುಗಡೆ ಮಾಡೋಂಥ ಅವಕಾಶ ಇರ್ತದೆ. ಅದನ್ನು ಅಲ್ಲೇನೋ ಈಗ ಏನು ನಿಗದಿಪಡಿಸಿದ್ದಾರೆ, ಅಲ್ಲಿ 34 ಕುಟುಂಬಗಳಿಗೆ ಏನು ಇದು ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ಏನಾದರೂ ಒಂದು ಲೆವೆಲ್ ಮಾಡಿಸಿ ಪ್ರಿಲಿಮಿನರಿಯಾಗಿ ಏನಾದರೂ ಮಾಡೋಂಥ ಅವಕಾಶ ಇದ್ದರೆ ಅದನ್ನು ಮಾಡಿಸ್ಬಿಟ್ಟು ಅವ್ರಿಗೆಲ್ಲ ಗುಡ್ಲ ಹಾಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿ. ಆಮೇಲೆ ಮುಂದೆ ನಂತರದಲ್ಲಿ ಏನಾದರೂ ಒಂದು ಮಾಡೋವಂಥ ಇದಾಗ್ಬೋದು. ಬೆಂಗಳೂರು ಇರ್ತಾರೆ, ಅವ್ರಿಗೆ ಒತ್ತಡಗಳಿರ್ತದೆ. ನಾನು ಹೇಳೋದೇನೆಂದರೆ, ತಾಲೂಕು ಅಡ್ಮಿನಿಸ್ಟ್ರೇಷನ್ನು ಯಾರು TSW ಯಾರಿದ್ದಾರೆ ಅವರು ತಗೋಬೇಕು. ಅವ್ರದ್ದು ಇನಿಷಿಯೇಟಿವ್ ತೊಗೊಂಡು ಅವರೇ ಮಾಡಬೇಕಾಗ್ತದೆ. ಅವರು ಮತ್ತು ಆಮೇಲೆ ಯಾರು TDO ಯಾರಿದ್ದಾರೆ, TDO ನೋಡಿ ಅಲ್ಲಿ ನಿಮ್ಮ ಇದರಲ್ಲಿ ಈಗ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ, ಈಗ ಆದ್ರೂ ನಾನೀಗ ಆಸ್ ಪರ್ ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗತ್ತಲ್ಲ. ಹಂಗಾಗಿ ನಾನು ಏನಿಲ್ಲ, ಊಟದ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ತಾರೆ. ಹೌದು, ಮಾಡಬೇಕು. ಏನು ಹೇಳಬೇಕು, ಅಧ್ಯಕ್ಷರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಮಾತಾಡ್ತೀನಿ ಅಂತ ಹೇಳ್ದಲ್ಲ. ಗಂಜಿ ಕೇಂದ್ರದಲ್ಲಿ ಮಾಡಿರಲ್ಲ, ಆ ಊಟ ಬೇಡ. ಕಾಳಜಿ ಕೇಂದ್ರ ಏನಾಯ್ತು ಅಲ್ಲ, ಅಲ್ಲಿ ಕೊಟ್ರಲ್ಲ ಸಂಬಾರ ಊಟ ಕೊಟ್ರಲ್ಲ, ಆ ಟೈಪಲ್ಲಿ ಊಟ ಬೇಡ. ನಾವು ಇಲ್ಲಿಗೆ ಮಾಡ್ಸ್ಕೊಂಡು ತಿನ್ನೋದಕ್ಕೆ ಒಂದು ಊಟ ಕೊಡಿ, ಏರ್ಪಾಡು ಮಾಡ್ಕೊಡಿ. ಇವ್ರಿಗೆ ಕೊಟ್ಟಿರೋಂಥ ಜಾಗ ಅಲ್ವಾ, 34 ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಅವರು ಮತ್ತೆ ಈಗ ಯಾರು ಕೊಡಬೇಕಾಗಿರೋರು, ಎಲಿಜಿಬಲ್ ಇರೋರು, ಅದು DC ಅವರು ಮತ್ತೆ ಕಮಿಟಿ ಅದನ್ನೆಲ್ಲ ಇದು ಮಾಡ್ತಾರೆ. ಅದನ್ನ ನಾವು ಅದರಲ್ಲಿ ಯಾರು ಹಸ್ತಕ್ಷೇಪ ಮಾಡಂಗಿಲ್ಲ. ಈಗ ಏನ್ ಮಾಡ್ಬೇಕು, ಅಲ್ಲಿ ಆ ಜಾಗನ ಸಮತಟ್ಟು ಮಾಡೋ ಅಂತ ಕೆಲಸ ಆಗ್ಬೇಕು. ಈಗ DM ಅವ್ರು ಹೇಳ್ತಾ ಇದ್ರು ಅಲ್ಲೇನೋ ಕಾಂಪ್ಲಿಕೇಶನ್ ಇದೆ, ಅದಿದೆ ಅಂತ. ಅದು ನಮಗೆ ಬೇಡದಿದ್ದ ವಿಷಯ. ಜಾಗ ನಿಗದಿ ಮಾಡಿದ್ದಾರೆ. ಈಗ ಅಡ್ಮಿನಿಸ್ಟ್ರೇಷನ್ ಏನು ಜಿಲ್ಲಾಡಳಿತ ಕೊಟ್ಟಿದೆ, ಆ ಜಾಗದಲ್ಲಿ ನೀವು ಅಲ್ಲಿ ರಕ್ಷಣೆ ತಗೊಂಡೋಗಿ ಏನು ಮಾಡ್ತೀರೋ ಅದನ್ನ ನಿಮ್ಮ ಹಂತದಲ್ಲಿದೆ, ನಿಮ್ಮ ಇದಕ್ಕಿದೆ. ನೀವು ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಇದನ್ನ ಜನಗಳನ್ನ ಬೀದಿಲಿ ಕೂಡಿಸೋ ಕೆಲಸನ ದಯವಿಟ್ಟು ಯಾವುದೇ ಆಡಳಿತಗಳು ಮಾಡಬಾರ್ದು. ಮಾಡಿದ್ರೆ ಇದಕ್ಕೆ ಉಗ್ರ ಹೋರಾಟಗಳು ಇದ್ದೇ ಇರ್ತದೆ. ಸೊ ಹಂಗಾಗಿ ನಾವು ಎಲ್ಲ ಅಧಿಕಾರಿಗಳ ಹತ್ರನೂ ನಾವು ದಯಮಾಡಿ ಪ್ರಾರ್ಥನೆ ಮಾಡೋದೇನೆಂದ್ರೆ, ಈ ಜನಗಳಿಗೆ ಮೊದಲು ಈಗ ನೀವು ಗಂಜಿ ಕೇಂದ್ರದಲ್ಲಿ ಇರಿಸ್ತೀರಿ ನೋಡಿ, ಗಂಜಿ ಕೇಂದ್ರದಲ್ಲಿ ಇರಿಸಿದ್ರೆ ಏನೆಲ್ಲ ಆಗ್ತದೆ. ಈಗ ಅಲ್ಲಿ ಖರ್ಚು ಅಲ್ಲಿ ಇಟ್ಟಿರೋವಂಥದ್ದು, ಮತ್ತು ಆಮೇಲೆ ಇಲ್ಲಿ ಈಗ ಕೆಲವರು ನಮ್ಮಲ್ಲೇ ಕೆಲವು ಸಣ್ಣ ಪುಟ್ಟ ಬರ್ತದೆ, ಒಡಕುಗಳು ಬರ್ತವೆ, ಮತ್ತು ಏನೇನೋ ಆಗ್ತದೆ, ಅದು ವಿಕೋಪಗಳಿಗೆ ಹೋಗೋಂಥ ಸಂದರ್ಭಗಳೆಲ್ಲ ಇರ್ತದೆ. ಸೊ ಹಂಗಾಗೋದು ಬೇಡ. ಎಲ್ಲಿವರೆಗೂ ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ, ಈಗ ಗಂಜಿ ಕೇಂದ್ರದಲ್ಲಿ ಇಟ್ಬಿಟ್ಟು 1-2 ದಿನ ಊಟ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಯಾರೋ ಸಂಬಂಧಪಟ್ಟ ಜವಾಬ್ದಾರಿ ಅಧಿಕಾರಿಗಳು ನೌಕರರು ಅಲ್ಲಿ ಬರಲಿಲ್ಲ ಅಂದರೆ ಅದಕ್ಕೊಂದು ಇಶ್ಯೂ ಮಾಡ್ತಾರೆ. ಮಾಡಲೇಬೇಕು, ಅನಿವಾರ್ಯ. ಮಾಡೋಕ್ಕಾಗಲಿ, ಅಲ್ಲಿ ಊಟ ಸಿಗಲಿಲ್ಲ, ಇನ್ನೊಂದು ಮತ್ತೊಂದು ನಮಗೆ ಬೇಸಿಕ್ ನೀಡ್ ಸಿಗಲಿಲ್ಲ ಅಂದರೆ ಅವರು ಧ್ವನಿ ಎತ್ತಾರೆ. ಅವಾಗ ಏನಾಗ್ತದೆ ಮತ್ತೆ ಅದು ಆಡಳಿತಗಳಿಗೆ ಸುಮ್ಮನೆ ತೊಂದರೆ ಆಗುತ್ತೆ, ಗೊಂದಲಗಳಾಗ್ತವೆ. ಹಂಗಾಗೋದು ಬೇಡ. ಈಗ ಏನಿದೆ ಅವ್ರಿಗೆ ನಾಳೆ ನಾಡೋದ್ರಲ್ಲಿ ಅದಕ್ಕೆ ಒಂದು ಇದನ್ನ ಮಾಡಿಸಿ, ಸಮತಟ್ಟು ಮಾಡಿಸ್ಬಿಟ್ಟು ಈಗೇನು 34 ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವ್ರ ಜೊತೆಲಿ ಇನ್ನೂ ಯಾರು ಎಲಿಜಿಬಲ್ ಅವ್ರು ಯಾರು ಇದ್ದಾರೆ ಅವರು ಕೂಡ ಅಲ್ಲೇ ಪಕ್ಕದಲ್ಲೇ ಹೋಗಿ ಇರಲಿ. ಮುಂದಿಂದು ಏನು ಪತ್ರ ವ್ಯವಹಾರಗಳು ಮಾಡ್ಕೊಂಡು ಅದೇನು ಮಾಡಬೇಕು ಅದನ್ನ ಮಾಡ್ಕೊಳ್ಳಿ. ಅದು ಅಷ್ಟೊಂತ ಹೇಳ್ಬೋದು ರಾಜಣ್ಣ. ಇದೊಂದೇ ವಿಷಯ ಅಲ್ವಾ. ಈಗ ಕಂಪ್ಲೀಟ್ ಆಗಿ ವಿಫಲವಾಗಿದೆ. ಇವತ್ತು ಮಳೆ ಬಂದು ಮಳೆ ನೀರೆಲ್ಲ ಮನೆ ಒಳಗಡೆ ನುಗ್ಗಿ ಮತ್ತೆ ನೋಡಲ್ ಆಫೀಸರ್ಸ್ ಅವರೆಲ್ಲ ಬಂದಿದ್ದಾರೆ. ಅವರು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಒಂದು ಮಾತನ್ನು ಯಥಾವತ್ತಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈಗಲೂ ಅದೇ ಹೇಳಿದ್ದಾರೆ. ಆದ್ರೆ ಇವರಿಗೆ ಸಂಪೂರ್ಣವಾಗಿ ಒಂದು ಸೂರು ಮತ್ತು ಮೂಲಭೂತ ಸೌಕರ್ಯ ಕೊಡಲವರೆಗೂ ಇವರ ಹೋರಾಟ ನಿರಂತರವಾಗಿರುತ್ತೆ. ನಾವು ರಾಜ್ಯ ಮಟ್ಟದಿಂದ ಕೂಡ ಇವರ ಪ್ರತಿಭಟನೆಗೆ ಒಂದು ಆತ್ಮಸ್ಥೈರ್ಯ ತುಂಬಿಸಲಿಕ್ಕೆ ಮತ್ತು ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ದಿನ ಏನು ಧ್ವನಿ ಇಲ್ದಿದ್ದವರ ಪರವಾಗಿ, ಧ್ವನಿ ದೀನ ದುರ್ಬಲ ಪರವಾಗಿ,
ಅಲೆಮಾರಿ ಸಮುದಾಯದ ನೋವನ್ನ ತಿಳ್ಕೊಂಡು ನಾವೊಂದು ಇಷ್ಟೊಂದು ಜನ ಇಡಿ ಕಾನು ಒದ್ದು ಇಡಿ ಇದು ಪೂರ್ತಿ ಇಡಿ